ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್, ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ. ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ, ಪ್ರಕೃತಿಯ ಕಾಳಜಿಗೆ. ಶಿವ ಶಂಕರ ಶಿವ ಶಂಕರ ಶಂಭೋ, ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ, ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ, ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ. ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನ ಕಾರ್ನಾಡು ಗ್ರಾಮದ ಶ್ರೀ ಹರಿಹರ ಕ್ಷೇತ್ರ, ಶ್ರೀ ಹರಿಯಾದ ವಿಷ್ಣು ಮತ್ತು ಶ್ರೀ ಹರನಾದ ಈಶ್ವರ ಈ ಎರಡೂ ದೇವಸ್ಥಾನಗಳು ಒಂದಕ್ಕೊಂದು ಎದುರು ಬದುರಾಗಿ ಸ್ಥಾಪಿತವಾಗಿರೋದ್ರಿಂದ ಇದೊಂದು ಅಪರೂಪದ ಪುಣ್ಯ ಸಂಗಮ ಕ್ಷೇತ್ರ. ಶೈವರು ಮತ್ತು ವೈಷ್ಣವರು ಈ ಎರಡೂ ಪಂಥದವರು ಸೇರಿ ಹರಿಹರ ಎರಡೂ ದೇವರನ್ನ ಪೂಜಿಸುವ ವಿಶೇಷ ಸಾನ್ನಿಧ್ಯ ಇದಾಗಿದೆ. ಶಿವ ಶಂಕರ ಶಿವ ಶಂಕರ ಶಂಭೋ, ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ. ಸುಮಾರು 800 ವರ್ಷಗಳ ಇತಿಹಾಸವುಳ್ಳ ಶ್ರೀ ಕ್ಷೇತ್ರದ ಆಡಳಿತ ಒಂದೇ ಆಡಳಿತಕ್ಕೊಳಪಟ್ಟ ದೇವಾಲಯವಾಗಿದೆ. ಶ್ರೀ ಕ್ಷೇತ್ರದ ಸಂಕೀರ್ಣದಲ್ಲಿ 3 ಶಾಸನಗಳನ್ನು ನೋಡಬಹುದು. ಕಾರ್ನಾಡಿನ ಇತಿಹಾಸ, ದೇವಸ್ಥಾನದ ಇತಿಹಾಸ ಹಾಗೂ ಜನರ ಧಾರ್ಮಿಕ ಪದ್ಧತಿಗಳ ಬಗ್ಗೆ ತಿಳಿಯಬಹುದಾಗಿದೆ. ಶ್ರೀ ಈಶ್ವರ ದೇವಸ್ಥಾನ ಶಾಸನದ ಆಧಾರದಲ್ಲಿ ಇತಿಹಾಸವನ್ನು ಅವಲೋಕಿಸಿದಾಗ ಮೊದಲನೇ ಹರಿಹರ ಕ್ರಿಸ್ತಶಕ 1326ರಿಂದ 1356ರವರೆಗೆ ರಾಜ್ಯಭಾರ ಮಾಡಿದ್ದನ್ನು ಇಮ್ಮಡಿ ಹರಿಹರನ ರಾಜ್ಯಭಾರ ಕ್ರಿಸ್ತಶಕ 1377ರಿಂದ 1404ರವರೆಗೆ ಇತ್ತು. ಮೊದಲನೆಯ ಹರಿಹರನು ಸ್ಮರಿಸಿ ಇಮ್ಮಡಿ ಹರಿಹರನ ಕಾಲದಲ್ಲಿ ಇವರ ಪ್ರತಿನಿಧಿ ನಾಗಪ್ಪ ಒಡೆಯರು ಈಶ್ವರ ದೇವಸ್ಥಾನವನ್ನು ಸ್ಥಾಪಿಸಿದರು. ದೇವರ ದೈನಂದಿನ ಸೇವೆಗಳಿಂದ ನಂದಾದೀಪ, ಅಮೃತಪಡಿ, ಪ್ರದೋಷ ಪೂಜೆಗಳಿಗೆ ದಾನ ಬಿಟ್ಟಿರುವ ಬಗ್ಗೆ ಶಾಸನದಲ್ಲಿ ಹೇಳಿದೆ. ಮೊದಲನೇ ಹರಿಹರನನ್ನ ಹರಿಹರದ ಪ್ರಸಾದದಿಂದ ಹುಟ್ಟಿದ ಕಾರಣ ಹೊಯ್ಸಳ ರಾಜ್ಯವನ್ನ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರ್ಪಡೆ ಮಾಡಿದ ನಂತರ ವೈಷ್ಣವ ಮತ್ತು ಶೈವಾರಾಧನೆಗೆ ಸಮಾನ ಅವಕಾಶವನ್ನ ಎಲ್ಲ ಕಡೆ ಕಲ್ಪಿಸಿದನು. ಈ ಮೂಲಕ ಶೈವ ಮತ್ತು ವೈಷ್ಣವರಲ್ಲಿದ್ದ ಭೇದ ಭಾವಗಳನ್ನು ಹೋಗಲಾಡಿಸಲು ಹರಿಹರನು ಪ್ರಯತ್ನಿಸಿದ್ದನು. ಶ್ರೀ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಲ್ಲೊಬ್ಬರಾದ ನೂತನ್ ಶೆಟ್ಟಿ ಆಡಳಿತದ ಬಗ್ಗೆ ಈ ರೀತಿ ಹೇಳ್ತಾರೆ. ನಾವು ಇವಾಗ ಹರಿಹರ ದೇವಸ್ಥಾನದ ಮುಂಭಾಗದಲ್ಲಿ ಇದ್ದೇವೆ, ಈಶ್ವರ ದೇವಸ್ಥಾನದ.
ಇಲ್ಲಿ ಸಾಧಾರಣ 700ರಿಂದ 800 ವರ್ಷ ಇತಿಹಾಸವಿರುವಂಥ ದೇವಸ್ಥಾನ ಕಾರ್ನಾಡು ಗ್ರಾಮದಲ್ಲಿ. ಇದು ಪ್ರತಿಷ್ಠಿತ ದೇವಸ್ಥಾನ ನಮ್ಮ ಗ್ರಾಮದ್ದು. ಹಾಗೆ ಇಲ್ಲಿ ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕೂಡ ಇದೆ. ಈ ದೇವಸ್ಥಾನ ಹರಿ ಮತ್ತು ಹರ ಎದುರುಗಡೆ ಇರುವುದು ಇದು ಒಂದು ವಿಶೇಷತೆ ಇಲ್ಲಿದ್ದು. ನಾವು ಹರಿಹರದಲ್ಲಿ ಉಂಟಂತ ಕೇಳ್ಪಟ್ಟಿದ್ದೀವಿ, ಬಟ್ ಇಲ್ಲಿ ವಿಷ್ಣು ಮತ್ತು ಈಶ್ವರ ಎದುರು ಬದರಿದ್ದಾರೆ. ಇವರು ಪೂಜೆ ಮಾಡಿದ್ದು ಅಲ್ಲಿ ಕಾಣುತ್ತೆ, ಅಲ್ಲಿ ಪೂಜೆ ಮಾಡಿದ್ದು ಇಲ್ಲಿ ಕಾಣುತ್ತೆ. ಇಲ್ಲಿ ಬಹಳ ಕಾರ್ಣಿಕವಾಗಿರ್ತಕ್ಕಂಥ ಜಾಗ ಇದು. 2009ರಲ್ಲಿ ಈ ದೇವಸ್ಥಾನ ನಮ್ಮ ಹಿರಿಯರ ನೇತೃತ್ವದಲ್ಲಿ ಇದು ಜೀರ್ಣೋದ್ಧಾರವಾಗಿ ಬ್ರಹ್ಮಕಲಶವಾಗಿದೆ. ನಮ್ಮ ಹಿರಿಯರ ಹರಿಪೂಂಜ ನನ್ನ ತಂದೆಯರಾದಂಥ ಕೃಷ್ಣ ಶೆಟ್ಟಿ ಅವರ ನೇತೃತ್ವದಲ್ಲಿ ಆವಾಗ ಆಗಿದೆ. ಈಗ ನಮ್ಮ ಇದರ ಮುಕ್ತೇಶ್ವರಾಗಿ ಅರವಿಂದ ಪೂಂಜರಿದ್ದಾರೆ, ನಾನಿದ್ದೇನೆ, ಶಶೀಂದ್ರ ಸಾಲಿಯಂಡ್ರು ಇದ್ದಾರೆ, ಹಾಗೆ ರವಿ ಭಟ್ರಿದ್ದಾರೆ, ಆಮೇಲೆ ರಾಘವೇಂದ್ರ ರಾಯರಿದ್ದಾರೆ. ಇಲ್ಲಿ ಇದೊಂದು ಸಣ್ಣ ಗ್ರಾಮ. ನಮ್ಮ ದೇವಸ್ಥಾನದಲ್ಲಿ ಆಜುಬಾಜುಯಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗುವ ರೀತಿಯಲ್ಲಿ ಈ ಸುತ್ತಮುತ್ತ ಎಲ್ಲ ಜೀರ್ಣೋದ್ಧಾರ ಆಗಿದೆ. ಎಲ್ಲ ಮುಂಚೆ ಏನಿದ್ದಿಲ್ಲ, ನಾವೆಲ್ಲ ಇಲ್ಲಿ ಸಣ್ಣದಿರಬೇಕಾದ್ರೆ ಇಲ್ಲಿ ಆಟ ಆಡ್ತಿದ್ವು ಅಂತ ಇದು ಗದ್ದೆಗಳು ಇದ್ದವು, ಜಾಗಗಳು. ಇವಾಗ ಇಲ್ಲಿ ಆಟ ಆಡಲಿಕ್ಕೆ ಜಾಗ ಇಲ್ಲ, ಅಷ್ಟು ಮನೆಗಳು ಬಂದಿದ್ದೇವೆ. ಇದು ಇನ್ನೂ 16 ವರ್ಷ ಆಯಿತು ಹೆಚ್ಚು ಕಮ್ಮಿ ನಾವು ಬ್ರಹ್ಮಕಲಶ ಆಗಿ. ಮುಂದಿನ ವರ್ಷ ಅಥವಾ ಇನ್ನು ನೆಕ್ಸ್ಟ್ ಇಯರ್ನಲ್ಲಿ ದೇವರು ನಡೆಸಿಕೊಟ್ರೆ ಇದನ್ನು ಬ್ರಹ್ಮಕಲಶ ಮಾಡಬೇಕು, ಊರವರ ಪರವರ ಭಕ್ತಾದಿಗಳ ಸಹಕಾರ ಬೇಕು ಅಂತ ಹೇಳಿ ನಾವು ಈ ಮೂಲಕ ಕೇಳ್ಕೊಳ್ತಿದ್ದೀವಿ. ಈ ದೇವಸ್ಥಾನದಲ್ಲಿ ಬಂದು ಪ್ರತಿಯೊಬ್ಬರು ಬಂದು ಅವರ ಕಷ್ಟಗಳನ್ನು ಹೇಳಿಕೊಂಡ್ರೆ ದೇವರು ಇದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟು ಅವರ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ತಾರೆ ಎಂಬುದೊಂದು ಭಾಳ ಭಕ್ತಾದಿಗಳು ಭಾಳ ಹೊರಗಿನಿಂದ ಕೂಡ ಬರ್ತಾ ಇದ್ದಾರೆ ಈ ದೇವಸ್ಥಾನಕ್ಕೆ. ಪ್ರತಿ ಹುಣ್ಣಿಮೆ ದಿವಸ ನಮ್ಮ ಎದುರು ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ನಾವು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡ್ತೇವೆ. ಸಂಕಷ್ಟಿ ದಿವಸ ಗಣಪತಿ ಹೋಮ, ವಿಶೇಷವಾಗಿ ಅಪ್ಪ ಸೇವೆ ಎಲ್ಲ ಇರುತ್ತದೆ ಇಲ್ಲಿ. ನಮಸ್ಕಾರ. ಹರ ವಿಶ್ವನಾಥ ಶಂಭೋ, ಹರ ವೈದ್ಯನಾಥ ಶಂಭೋ, ಹರ ವಿಶ್ವನಾಥ ಶಂಭೋ, ಹರ ವೈದ್ಯನಾಥ ಶಂಭೋ, ಹರ ವಿಶ್ವನಾಥ ಶಂಭೋ, ಹರ ವೈದ್ಯನಾಥ ಶಂಭೋ, ಹರ ವಿಶ್ವನಾಥ ಶಂಭೋ, ಹರ ವೈದ್ಯನಾಥ ಶಂಭೋ. ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ, ಶಂಕರ ಶಿವ ಶಂಕರ ಶಿವ ಶಂಕರ ಶಂಭೋ. ಹರಿಹರ ಯುವಕ ಮಂಡಲದ ಅಧ್ಯಕ್ಷರಾದ ಹರ್ಷರಾಜ್ ಶೆಟ್ಟಿ, ನಮ್ಮ ಈ ಹರಿಹರ ಕ್ಷೇತ್ರ ಮುಲ್ಕಿ ನಗರ ಪಂಚಾಯತ್ ವ್ಯಾಪ್ತಿಯ ಕಾರ್ನಾಡು ಗ್ರಾಮದಲ್ಲಿದೆ. 2 ಸುಂದರವಾದ ದೇವಸ್ಥಾನಗಳು, ಈಶ್ವರ ದೇವಸ್ಥಾನ ಮತ್ತು ವಿಷ್ಣು ದೇವಸ್ಥಾನ. 2 ದೇವಸ್ಥಾನಗಳು ಒಂದು 100 ಮೀಟರ್ ಅಂತರದಲ್ಲಿದೆ. ಅದರ ಮಧ್ಯೆ ಒಂದು ವಿಶಾಲವಾದ ಒಂದು ಕೆರೆ ಇದೆ. ಈ ಕೆರೆಯನ್ನು ನೋಡಿದಾಗ ನಮಗೆ ಇದು ಭಾರಿ ಪುರಾತನವಾದ ಒಂದು ದೇವಸ್ಥಾನ ಎಂದು ನಮಗೆ ಕಂಡುಬರ್ತದೆ. ಇದರ ಬಗ್ಗೆ ನಮ್ಮ ಹಿರಿಯರು, ವಿಜಯ ಕಾಲೇಜಿನ ಇತಿಹಾಸ ತಜ್ಞರು ಇದರ ಬಗ್ಗೆ ಅಧ್ಯಯನವನ್ನು ಮಾಡಿದ್ದಾರೆ. ಅದರ ಪ್ರಕಾರ ನಮ್ಮ ವಿಷ್ಣು ದೇವಸ್ಥಾನದ ವಿಷ್ಣು ಮೂರ್ತಿ, ಸುಂದರವಾದ ಮೂರ್ತಿ, ಈ ಮೂರ್ತಿಯನ್ನು ನೋಡಿ ಅಧ್ಯಯನಕಾರರು ಇದು ಹೊಯ್ಸಳ ರಾಜರ ಕಾಲದ್ದು ಎಂದು ಅವರು ಅಂದಾಜು ಮಾಡಿದ್ದಾರೆ. ಅಂದರೆ ಸುಮಾರು 1111ನೇ ಶತಮಾನದಿಂದ 14ನೇ ಶತಮಾನದ ಒಳಗೆ ಈ ದೇವಸ್ಥಾನ ಇದ್ದಿರಬೇಕೆಂದು ಅಂದಾಜಿಸಲಾಗಿದೆ. ಅದೇ ದೇವಸ್ಥಾನದ ಬದಿಯಲ್ಲಿ ಒಂದು ಶಿಲಾ ಶಾಸನ ಇದೆ. ಅದರಲ್ಲಿ ಆ ಕೆತ್ತನೆಗಳು ಮತ್ತು ಅಕ್ಷರಗಳ ರಚನಾ ಕ್ರಮಗಳನ್ನು ನೋಡಿದಾಗ ಇದು ಸಾಧಾರಣ 12ನೇ ಶತಮಾನದ ಕೊನೆಯ ವರ್ಷಗಳಲ್ಲಿ ಇರಬಹುದು ಎಂದು ಅಂದಾಜಿಸಲಾಗಿದೆ. ಈಶ್ವರ ದೇವಸ್ಥಾನದ ಬದಿಯಲ್ಲಿ 2 ಶಿಲಾಶಾಸನಗಳಿವೆ. ಆ ಶಿಲಾಶಾಸನಗಳನ್ನು ನೋಡಿದಾಗ ಅದರಲ್ಲಿ ಬರೆದಿದೆ 1004ರಲ್ಲಿ ಅದು ಬರೆದದ್ದು. ಅದರ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಶ್ರೀ ಹರಿಹರ ರಾಜರು ಅವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಆಡಳಿತ ಇದನ್ನು ಅವರು ಕಂಟ್ರೋಲ್ ಮಾಡ್ತಾಯಿದ್ರು. ಹಾಗೆ ಸ್ಥಳೀಯವಾಗಿ
ನಾಗಪ್ಪ ಒಡೆಯರ್ ಅಂದರೆ ಮಂಗಳೂರು ಬಾರ್ಕೂರು ಅಂತ ಅಲ್ಲಿ ಆಡಳಿತ ಇತ್ತು, ಇಲ್ಲಿ ಮಂಗಳೂರು ಬಾರ್ಕೂರು ತುಳುನಾಡ ರಾಜ್ಯ. ಹಾಗೆ ಸ್ಥಳೀಯವಾಗಿ ನಾಗಪ್ಪ ಒಡೆಯರ್ ಅವರು ಆಡಳಿತ ನಡೆಸಿದರು. ಅವರು ಇಲ್ಲಿಗೆ ಒಂದು ಆರ್ಡರ್ ಬರೆದಿದ್ದಾರೆ, ಅಂದರೆ ಈ ದೇವಸ್ಥಾನಕ್ಕೆ ನಿತ್ಯ ನೈವೇದ್ಯ ಆಗಬೇಕು, ನಿತ್ಯ ನಂದಾದೀಪ ಇರಬೇಕು, ಮತ್ತು ಪ್ರದೋಷ ಪೂಜೆ ಕ್ರಮ ಪ್ರಕಾರವಾಗಿ ಆಗಬೇಕು ಅಂತ ಅದರಲ್ಲಿ ಆ ಶಿಲಾಶಾಸನದಲ್ಲಿ ಬರೆಯಲಾಗಿದೆ. ಹಾಗೆ ಇಲ್ಲಿ ಇನ್ನೊಂದು ನಮ್ಮ ಶಾಸನ ಇದೆ, ಅದರಲ್ಲಿ ಕೂಡ ನಮ್ಮ ಈ ದೇವಸ್ಥಾನ ನಮ್ಮ ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ಇತ್ತು ಎಂಬುದಕ್ಕೆ ಸಾಕ್ಷಿಯಾಗಿದೆ. ಅದರಲ್ಲಿ ನಮ್ಮ ರಾಜರಾಜ ಪರಮೇಶ್ವರ ಇಮ್ಮಡಿ ದೇವರಾಯನು ಇದಕ್ಕೆ ನಮ್ಮ ಸ್ಥಳೀಯ ರಾಜನಿಗೆ ಒಂದು ಆಜ್ಞೆಯನ್ನು ಕೊಟ್ಟದ್ದು. ಸ್ಥಳೀಯವಾಗಿ ನಮ್ಮ ಮಂಗಳೂರು ಬಾರ್ಕೂರು ಆಡಳಿತ ಇತ್ತು. ಈ ಮಂಗಳೂರು ಬಾರ್ಕೂರು ಆಡಳಿತವನ್ನು ಅಣ್ಣಪ್ಪ ಒಡೆಯರ್ ಇವರು ರಾಜ್ಯಭಾರ ಮಾಡ್ತಾಯಿದ್ರು. ಅವರಿಗೆ ಇಲ್ಲಿ ಉಂಬಳಿ ಕೊಟ್ಟದ್ದು, ಜಾಗವನ್ನು ಉಂಬಳಿ ಕೊಟ್ಟದ್ದ ಬಗ್ಗೆ ಇಲ್ಲಿಂದ ಸಾಧಾರಣ ಒಂದು ನದಿಯ ಬದಿಯವರೆಗೆ ಇಲ್ಲಿ ಜಾಗವನ್ನು ಉಂಬಳಿಯಾಗಿ ಕೊಟ್ಟದ್ದನ್ನು ಇದು ಸಾಕ್ಷಿ ಆಗಿದೆ ನಮ್ಮ ಶಿಲಾಫಲಕ. ಹಾಗೆ 2 ಶಿಲಾಫಲಕಗಳು ಮಾತ್ರ ಈಗ ಇಲ್ಲಿ ಉಳಿದಿದೆ. ಶಿವ ಶಿವ ಶಂಕರ ಸಾಂಬ ಸದಾ ಶಿವ ಗಂಗಾಧರ ಶಂಭೋ ಲಲಾಟಾಕ್ಷ ಶಂಭೋ. ಶಿವ ಶಿವ ಶಂಕರ ಸಾಂಬ ಸದಾ ಶಿವ ಗಂಗಾಧರ ಶಂಭೋ ಲಲಾಟಾಕ್ಷ ಶಂಭೋ. ಢಮ ಢಮ ಡಮರು ಬಜಿ ಗಣ ಗಣ ಘಂಟಾ ಬಜಿ. ಢಮ ಢಮ ಡಮರು ಬಜೆ ಗಣ ಗಣ ಘಂಟಾ ಬಜೆ. ಹರ ಗೌರಿನಾಥ ಶಂಭೋ ಹರ ಕಾಶಿನಾಥ ಶಂಭೋ. ಹರ ವಿಶ್ವನಾಥ ಶಂಭೋ ಹರ ವೈದ್ಯನಾಥ ಶಂಭೋ. ಶಿವ ಓಂ ಶಿವ ಓಂ ಶಿವ ಓಂ ನಮಃ ಶಿವಾಯ. ಶಿವ ಓಂ ಶಿವ ಓಂ ಶಿವ ಓಂ ನಮಃ ಶಿವಾಯ. ಶಿವ ಓಂ ಶಿವ ಓಂ ಶಿವ. ಬ್ರಹ್ಮಕಲಶೋತ್ಸವ ಸಮಿತಿ ಕಾರ್ಯದರ್ಶಿ ಯಶವಂತ್ ಸಾಲ್ಯಾನ್ ಹೇಳುವುದು ಹೀಗೆ. ಈ ಹರಿಹರ ಕ್ಷೇತ್ರ ಎದುರು ಬದುರು 2 ದೇವಸ್ಥಾನ ಇರುವಂಥದ್ದು ಬಹುಶಃ ದೇಶದಲ್ಲಿ ಕೆಲವೇ ಸ್ಥಳದಲ್ಲಿ ಮಾತ್ರ. ಅದರಲ್ಲಿ ಕೂಡ ಎದುರು ಬದರಾಗಿ ಇಲ್ಲಿ ಮಾತ್ರ ಕಾಣುವಂಥದ್ದು. ಈ ಹರಿ ಮತ್ತು ಅರ ಇಬ್ಬರನ್ನು ಕೂಡ ವೈಷ್ಣವರು ಮತ್ತು ಶೈವರು ಒಟ್ಟಿಗೆ ಸೇರಿ ಒಂದು ಆರಾಧನೆ ಮಾಡುವಂಥ ವಿಶೇಷವಾದಂಥ ಸ್ಥಳ ಈ ಹರಿಹರ ಕ್ಷೇತ್ರ. ಈಗಾಗಲೇ ಹೇಳಿದರು, ಈ 2 ದೇವಸ್ಥಾನದ ಮಧ್ಯೆ ಒಂದು ನಾಯರಕೆರೆ ಅಂತೇಳಿ, ಆ ನಾಯರಕೆರೆ ಬಹಳ ಚೆನ್ನಾಗಿದೆ. ಇತ್ತೀಚೆಗೆ ಅದು ನವೀಕರಣಗೊಂಡಿತ್ತು. ಅದರಲ್ಲಿ ತುಂಬ ಒಂದು ನೀರಿನ ಸೆಲೆ ಇದೆ. ಈ ಗ್ರಾಮಕ್ಕೆ ಕಾರ್ನಾಡು ಸುತ್ತಮುತ್ತಲಿಗೆ ಆ ಕೆರೆಯಿಂದಾಗಿ ಅವರವರ ಒಂದು ನೀರಿನ ಬಾವಿಗಳಿಗೆ ಕೂಡ ನೀರು ಹೋಗುವಂಥ ವ್ಯವಸ್ಥೆ ಕೂಡ ಇದೆ. ಈ ಒಂದು ಪವಿತ್ರವಾದ ಸ್ಥಾನವನ್ನು ಈಗ ಆಡಳಿತ ನಡೆಸುವವರು MH ಅರವಿಂದ್ ಪೂಂಜಾರ್ ಅವರು ಆಡಳಿತ ಮುಕ್ತೇಶ್ವರರು. ಅದರೊಟ್ಟಿಗೆ ನಮ್ಮ ಎಲ್ಲ ಆಡಳಿತ ಸದಸ್ಯರು ಇದ್ದಾರೆ. ಅವರ ಕಲ್ಪನೆ ಬಹಳ ಚೆನ್ನಾಗಿದೆ. ದೇವಸ್ಥಾನ ಬಹಳ ವ್ಯವಸ್ಥಿತವಾಗಿರಬೇಕು, ಶುದ್ಧವಾಗಿ ಕ್ಲೀನಾಗಿರಬೇಕು. ಆಮೇಲೆ ಯಾರೇ ಭಕ್ತಾದಿಗಳು ಬಂದಾಗ ಅವರಿಗೆ ಒಂದು ತೀರ್ಥ ಪ್ರಸಾದ ಕೊಡುವ ವ್ಯವಸ್ಥೆ ಇರಬೇಕು. ಕಾಲಕಾಲಕ್ಕೆ ನೈವೇದ್ಯದೊಟ್ಟಿಗೆ ದೇವರ ಆರಾಧನೆ ಆಗಬೇಕು ಅಂತ ಒಂದು ಒಳ್ಳೆಯ ಕಲ್ಪನೆ ಇಟ್ಟುಕೊಂಡು ಈ ಸುಂದರವಾಗಿ ದೇವಸ್ಥಾನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ, ತನ್ನೆಲ್ಲ ಆಡಳಿತ ಮಂಡಳಿಯ ಒಂದು ಸದಸ್ಯರನ್ನು ಒಳಗೊಂಡು. ಹಿಂದೆ ಅವರ ತೀರ್ಥರೂಪರು ಶ್ರೀ ಹರಿಪೂಂಜರ್ ಶ್ರೀ MR ಹರಿಪೂಂಜರ್, ಈಗ ಅವರು ಇಲ್ಲ. ಅವರು ಇರುವ ಸಮಯದಲ್ಲಿ ಈ ಈಶ್ವರ ದೇವಸ್ಥಾನ ಈ ಜೀರ್ಣಾಧಾರಗೊಂಡು ಬಹಳ ಒಳ್ಳೆಯ ಶಿಲಾಮಯ ದೇವಸ್ಥಾನ ಆಗಿದೆ. ಅನಂತರದಲ್ಲಿ ಆದಿತ್ಯ ಪೂಂಜರು ಬಂದು ಈಗ ಭಾಳಷ್ಟು ಕಾಳಜಿಯಿಂದ ಇಲ್ಲಿ ಈ ದೇವಸ್ಥಾನದ ವ್ಯವಸ್ಥೆಗಳು ಕೆಲಸಗಳು ನಡೀತಿದೆ. ಇತ್ತೀಚೆಗೆ ಕಳೆದ ವರ್ಷದಲ್ಲಿ ಮೇಲಿನ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ನಡೀತು. ಬಹುಶಃ ಇನ್ನು ಬರುವ ವರ್ಷ ಅಥವಾ ಇನ್ನೊಂದು ವರ್ಷದಲ್ಲಿ ಇಲ್ಲಿ ಈಶ್ವರ ದೇವರ ಬ್ರಹ್ಮಕಲಶೋತ್ಸವ ಕೂಡ ನಡೀತಿದೆ. ಇಲ್ಲಿ ಎಲ್ಲ ರೀತಿಯ ಇಲ್ಲಿ ಶಿವರಾತ್ರಿ ಉತ್ಸವಂತೂ ಬಹಳ ವಿಜೃಂಭಣೆಯಿಂದ ಆಗುತ್ತದೆ. ನಮ್ಮ ಹರಿಹರ ಕ್ಷೇತ್ರ ಯುವಕರಿಂದ ಈಗಾಗಲೇ ಹರ್ಷರಾಜ್ ಹೇಳಿದಾಗೆ 3 ದಿವಸದ ಕಾರ್ಯಕ್ರಮ ಅವರೂ ಮಾಡುತ್ತಾರೆ. ಅದರೊಟ್ಟಿಗೆ ವಾರ್ಷಿಕವಾಗಿ ಮೇಲಿನ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರೆ ಕೂಡ ನಡೀತಿದೆ. ನಮ್ಮ ಕಾರ್ನಾಡು ಹಾಗೂ ಸುತ್ತಮುತ್ತಲಿನ ಹೆಚ್ಚು ಕಮ್ಮಿ ಮುಲ್ಕಿ ಮಾಗಡಿಗೆ ಸಂಬಂಧಪಟ್ಟ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ದೇವರ ಆಶೀರ್ವಾದದೊಂದಿಗೆ ಅವರ ಬೇಡಿಕೆಗಳಿಗೆ ದೇವರು ಪರಿಹರಿಸಿ ಅವರ ಒಂದು ಜೀವನವನ್ನು ಉತ್ತಮ ರೀತಿ ನಡೆಸುವಲ್ಲಿ ಈ 2 ದೇವರುಗಳು ಕಾರಣರಾಗಿದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಶಂಭೋ
ದೇವಸ್ಥಾನದಲ್ಲಿ ದೊರೆತ ಶಾಸನದ ಶಿಲಾಫಲಕದ ಮೇಲೆ ವಿಷ್ಣುಮೂರ್ತಿಯ ದೇವಾಲಯಗಳನ್ನು ಸ್ಥಾಪಿಸಿದ ಬಗ್ಗೆ, ಹಲವು ಶಿಲಾಫಲಕದ ಮೇಲೆ ವಿಷ್ಣುಮೂರ್ತಿಯ ಶಿಲ್ಪ ಕೆತ್ತನೆ, ಅಕ್ಷರಗಳ ರಚನಾಕ್ರಮ ಹೊಯ್ಸಳರ ಕಾಲದ 12ನೇ ಶತಮಾನದ ಅಂತ್ಯಕ್ಕೆ ಸರಿಹೊಂದುವುದಾಗಿದೆ. ಈ ಎಲ್ಲ ಅಂಶದ ಆಧಾರದಲ್ಲಿ ಶ್ರೀ ಕ್ಷೇತ್ರ 12ನೇ ಶತಮಾನದಲ್ಲಿ ವಿಷ್ಣುವರ್ಧನನ ಆಣತಿಯಂತೆ ಆಳ್ವಖೇಡದ ಆಳುಪರಿಂದ ರಚಿಸಲ್ಪಟ್ಟಿದೆ ಎಂದು ಭಾವಿಸಬಹುದಾಗಿದೆ. ಶ್ರೀಮನ್ನಾರಾಯಣನೇ ಶ್ರೀಪಾದಮೇ ಶರಣು, ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನೇ ಶ್ರೀಪಾದಮೇ ಶರಣು. ಶ್ರೀಹರಿ ಮತ್ತು ಶ್ರೀಹರ ದೇವಸ್ಥಾನ ಎದುರು ಬದರಾಗಿರೋದ್ರಿಂದ ಮಹಾಪೂಜೆ ನಡೆಯುವ ವೇಳೆ ಶ್ರೀಹರಿ ದೇವಸ್ಥಾನದಿಂದ ಶ್ರೀಹರಿಗೆ ಮಂಗಳಾರತಿ ಬೆಳಗುತ್ತಾರೆ. ಅಂತೆಯೇ ಶ್ರೀಹರ ದೇವಸ್ಥಾನದಿಂದ ಶ್ರೀಹರಿಗೂ ಮಂಗಳಾರತಿ ಬೆಳಗುವುದು ಇಲ್ಲಿನ ವಿಶೇಷತೆಗಳು. ಈ ಎರಡೂ ದೇವಸ್ಥಾನಗಳ ಮಧ್ಯೆ ವಿಶಾಲವಾದ ನಾಯರ್ ಕೆರೆಯನ್ನ ಕಾಣಬಹುದು. ಪಕ್ಕದಲ್ಲಿಯೇ ಅಶ್ವತ್ಥ ವೃಕ್ಷ ನೋಡಬಹುದಾಗಿದೆ. ಶ್ರೀಹರನ ಅಂದ್ರೆ ಈಶ್ವರ ದೇವಸ್ಥಾನದಲ್ಲಿ ಮಹಾಗಣಪತಿಯ ಗುಡಿಯನ್ನ ಕಾಣಬಹುದು. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ರಾಜಾರಾಮ್ ಭಟ್ ಕ್ಷೇತ್ರದ ಪೂಜಾ ವಿಧಿವಿಧಾನಗಳ ಕುರಿತು ಈ ರೀತಿ ಹೇಳುತ್ತಾರೆ. ಹರಿಹರ ಎರಡೂ ಸನ್ನಿಧಾನದಲ್ಲಿ ಮೊದಲಿಂದ ನಾನೇ ಮಾಡಿಕೊಂಡಿದ್ದೆ. ತದನಂತರದಲ್ಲಿ ಜೀರ್ಣೋದ್ಧಾರ ಆದ ನಂತರದಲ್ಲಿ ವಿಷ್ಣು ದೇವಸ್ಥಾನಕ್ಕೆ ಬೇರೆ ಅರ್ಚಕರು, ಶಿವ ದೇವಸ್ಥಾನಕ್ಕೆ ಬೇರೆ ಅರ್ಚಕರು ಅಂತ ಹೇಳಿ ಮಾಡಿ, ಈಗ ಅಲ್ಲಿಯದ ಅರ್ಚಕರಲ್ಲಿ ಇಲ್ಲಿಯದ ಅರ್ಚಕರು ಇಲ್ಲಿ. ಹಾಗೆ 3 ಹೊತ್ತಿನ ಪೂಜೆ ಆಗ್ತದೆ ಇಲ್ಲಿ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಅಂತಹ ಒಂದು ಪೂಜೆಗೆ ತುಂಬ ಭಕ್ತರೆಲ್ಲ ಬಂದು ತನುಮನ ಧನಗಳಿಂದ ಸಹಕಾರವನ್ನು ನೀಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ ನಮ್ಮ ದೇವಸ್ಥಾನ ಹೇಳುವಂಥದ್ದು ತುಂಬ ಕಷ್ಟದಲ್ಲಿ ಉಂಟು. ಆದರೂ ಸಹ ಜನರ ಒಂದು ಸಹಕಾರದಿಂದ, ಭಕ್ತರ ಸಹಕಾರದಿಂದಾಗಿ ಇಷ್ಟು ಒಳ್ಳೆಯದಾಗಿದೆ ದೇವಸ್ಥಾನ. ಮೊದಲು ನಾನು ಬರುವಾಗ ಏನೂ ಇರಲಿಲ್ಲ, ಬರೀ ಒಂದು ಗುಡಿ ಮಾತ್ರ ಇತ್ತು. ಅಲ್ಲಿ ಒಂದು ಗುಡಿ ಮಾತ್ರ, ಇಲ್ಲಿ ಸ್ವಲ್ಪ ಸುತ್ತ ಪೌಳಿ ಇತ್ತು, ಗುಡಿ ಇತ್ತು. ಆದರೆ ಏನು ವಿಶೇಷವಾಗಿ ದೇವಸ್ಥಾನ ಅಂಥೇಳಿ ತೋರುವ ಹಾಗೆ ಸಹ ಇರಲಿಲ್ಲ. ಈಗ ಒಂದು ಶಿಲಾಮಯವಾಗಿ ಇಲ್ಲಿ ಸಹ ಮೇಲೆ ವಿಷ್ಣು ದೇವಸ್ಥಾನದಲ್ಲಿ ಸಹ ಶಿಲಾಮಯ ಎಲ್ಲ ಆಗಿ ಭಾರಿ ಒಂದು ಸುಂದರವಾದಂತಹ ದೇವಸ್ಥಾನ ಆಗಿದೆ. ಅಂತಹ ಒಂದು ಹರಿಹರ ಕ್ಷೇತ್ರ ಅಂತ ಹೇಳಿದರೆ ಎಲ್ಲಿ ಯಾರಿಗೆ ಸಹ ಗೊತ್ತುಂಟು. ಇಲ್ಲಿ ಬಂದು ತನು ಮನ ಧನಗಳಿಂದ ಸಹಕಾರವನ್ನು ನೀಡಿ ತಮ್ಮ ಕಷ್ಟವನ್ನು ಹೇಳಿಕೊಂಡು ದೇವರಿಗೆ ಅಡ್ಡ ಬಿದ್ದು ಸೇವೆಯನ್ನು ಮಾಡಿಕೊಂಡು ಹೋದಾಗ ದೇವರು ಅವರ ಇಷ್ಟಾರ್ಥವನ್ನು ನೆರವೇರಿಸ್ತಾರೆ ಅಂಥೇಳಿ ನಮಗೆ ತುಂಬ ಆದರ್ಶ, ಪುರಾತನ ಕಾಲದಿಂದ ಸಹ ಇದ್ದಂತಹ ದೇವಸ್ಥಾನದಲ್ಲಿ ನಮಗೆ ತುಂಬ ನಿದರ್ಶನಗಳು ಸಿಕ್ಕಿದೆ. ಅಂತಹ ಒಂದು ಹರಿಹರ ಸನ್ನಿಧಾನದಲ್ಲಿ ನಾವು ಮಾಡುವಂತಹ ಪೂಜೆಯನ್ನು ಆ ದೇವರು ಸಂತೋಷಪೂರ್ವಕ ಸ್ವೀಕಾರ ಮಾಡಿಕೊಳ್ತಾರೆ. ಹಾಗೆ ಮುಂದೆ ಎಲ್ಲರಿಗೂ ಉತ್ತರೋತ್ತರವಾದ ಅಭಿವೃದ್ಧಿ ಆಗ್ತದೆ. ಹಾಗೆ ನಮ್ಮ ಆಡಳಿತ ಮಂಡಳಿಗೂ ಹಾಗೆ ಊರಿನವರಿಗೂ ಪರೂರಿನವರಿಗೂ ದೇವರು ಆಯುರಾರೋಗ್ಯ ಕೊಡ್ತಾರೆ ಅಂಥೇಳಿ ನಮಗೆ ಒಂದು ವಿಶ್ವಾಸ ಉಂಟು. ಅಂತಹ ಒಂದು ಮಹಾಗಣಪತಿ ಇಲ್ಲಿ ನಂತರದಲ್ಲಿ ಜೀರ್ಣೋದ್ಧಾರ ಆಗಿ ಆ ಗಣಪತಿಯನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಇಲ್ಲಿ ಜೀರ್ಣೋದ್ಧಾರ ಆಗುವಾಗ ಮೊದಲು ಗಣಪತಿ ದೇವಸ್ಥಾನ ಇರಲಿಲ್ಲ, ಈಶ್ವರ ದೇವಸ್ಥಾನ ಮಾತ್ರ ಇತ್ತು. ಇಲ್ಲಿ ಜೀರ್ಣೋದ್ಧಾರದ ಸಮಯದಲ್ಲಿ ಗಣಪತಿ ದೇವಸ್ಥಾನವನ್ನು ಮಾಡಿದ್ದಾರೆ. ಅಂತಹ ಒಂದು ಮಹಾಗಣಪತಿ ಇಲ್ಲಿ ಎಲ್ಲ ವಿಘ್ನವನ್ನು ನಿವೃತ್ತಿ ಮಾಡ್ತಾರೆ. ಹಾಗೆ ಹೊರಗೆ ರಕ್ತೇಶ್ವರಿ ದೇವಿ, ನಾಗದೇವರು, ಅಣ್ಣಪಂಜುಲಿ ಅಂಥೇಳಿ ಉಪದೇವತೆಗಳುಂಟು. ರಕ್ತೇಶ್ವರಿ ಅಂಥೇಳಿದರೆ ಎಲ್ಲರ ದಾರಿದ್ರ್ಯ ದುಃಖವನ್ನು ನಿವೃತ್ತಿ ಮಾಡುವಂತಹ ಶಕ್ತಿ. ನಾಗದೇವರು ಅಂಥೇಳಿದರೆ ಪ್ರತಿಯೊಬ್ಬರಿಗೂ ನೋಡಿದಾಗ ಜಾತಕದಲ್ಲಿ ಎಲ್ಲ ನಾಗದೋಷಗಳೆಲ್ಲ ತೋರಿ ಬರ್ತದೆ. ಅಂತಹ ಒಂದು ನಾಗದೋಷವನ್ನು ನಿವೃತ್ತಿ ಮಾಡುವುದಕ್ಕೋಸ್ಕರ ನಾಗನೆಯನ್ನು ಮೊರೆ ಹೋಗಬೇಕು ಅಂಥೇಳಿ ಪ್ರತೀತಿ. ಅಂತಹ ಒಂದು ನಾಗದೇವರು ಅಲ್ಲಿದ್ದಾರೆ. ಹಾಗೆ ಒಡೆಯ ಸ್ಥಾನದಲ್ಲಿರುವಂತಹ ಅಣ್ಣಪಂಜುರ್ಲಿ. ಹಾಗೆ ಎಲ್ಲ ದೇವರ ಅನುಗ್ರಹದಿಂದ ಎಲ್ಲರಿಗೂ ಮುಂದೆ ಒಳ್ಳೆಯದಾಗಲಿ, ಉತ್ತರೋತ್ತರವಾದ ಅಭಿವೃದ್ಧಿ ಆಗಲಿ ಅಂಥೇಳಿ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರತಿ ತಿಂಗಳು ಸಂಕಷ್ಟ ಚೌತಿಗೆ ಅಪ್ಪ ಸೇವೆ ಮತ್ತು ಗಣಹಮ್ಮ ಸೇವೆ ಆಗ್ತಾ ಉಂಟು. ಹಾಗೆ ಮೇಲಿನ ದೇವಸ್ಥಾನದಲ್ಲಿ ಪ್ರತಿ ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆ ಆಗ್ತಾ ಉಂಟು. ಅಂತಹ ಒಂದು ವಿಶೇಷ ಇಲ್ಲಿ ನಡೆಯುತ್ತಾ ಉಂಟು. ಹಾಗೆ ಎಲ್ಲರೂ ಭಕ್ತರು ಬಂದು ಆ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಗೆ ದೇವರು ನಮ್ಮ ಇಷ್ಟಾರ್ಥವನ್ನು ನೆರವೇರಿಸ್ಬೋದು. ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ. ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ. ಗಂಗಾಧರ ಶಂಕರ
ಕ್ಷೇತ್ರದಲ್ಲಿ ಶ್ರೀ ಅಣ್ಣಪ್ಪ ಪಂಜುರ್ಲಿಯ ಗುಡಿ, ಶ್ರೀ ರಕ್ತೇಶ್ವರಿ ಗುಡಿ, ಶ್ರೀ ನಾಗದೇವರ ಗುಡಿಯನ್ನ ಕಾಣಬಹುದು. ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಎದುರಿನಲ್ಲಿ ವಿಶಾಲವಾದ ಪುರಾತನವಾದ ಅಶ್ವತ್ಥ ವೃಕ್ಷವನ್ನ ನೋಡಬಹುದು. ಪಕ್ಕದಲ್ಲಿ ಶ್ರೀ ಅಣ್ಣಪ್ಪ ಪಂಜುರ್ಲಿಯ ಗುಡಿಯನ್ನ ಕಾಣಬಹುದು. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರು ನಾಗಪಾತ್ರಿಗಳಾದ ಶ್ರೀ ಹಯಗ್ರೀವ ಪಡಿಲ್ಲಾಯ ಶ್ರೀ ಕ್ಷೇತ್ರದ ಪೂಜಾ ವಿಧಿವಿಧಾನಗಳ ಬಗ್ಗೆ ಈ ರೀತಿ ವಿವರಿಸುತ್ತಾರೆ. ಹರಿಹರ ಕ್ಷೇತ್ರದ ಒಂದು ಮಹತ್ವಪೂರ್ಣವಾದ ಕ್ಷೇತ್ರ. ಯಾವ ಕಡೆಯಲ್ಲಿ ಒಂದು ಗ್ರಾಮಕ್ಕೆ ಒಂದು ಸೀಮೆಗೆ ಏಕ ಒಡೆಯರಿರುವುದು. ಇಲ್ಲಿ ಉಭಯ ದೇವರು ಪ್ರಧಾನವಾಗಿರುವಂಥ ಒಂದು ಮಹಾಕ್ಷೇತ್ರ ಹರಿಹರ ಕ್ಷೇತ್ರ. ರುದ್ರದೇವರು ಮತ್ತು ಮಹಾವಿಷ್ಣುವಿನ ಒಂದು ಪರಮ ಪಾವನವಾದಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಮ್ಮ ಪೂರ್ವಿಕರ ಲಗಾಯತ್ ಈ ಕ್ಷೇತ್ರದಲ್ಲಿ ತ್ರಿಕಾಲ ಪೂಜೆಯನ್ನು ಮಾಡಿಕೊಂಡು ಬಂದು ಆಮೇಲೆ ಈ ಕ್ಷೇತ್ರದ ಒಂದು ನವೀಕರಣ 2000 ಇಸ್ವಿಯಲ್ಲಿ ಒಂದು ಬ್ರಹ್ಮಕಲಶ ಆಗಿ ನವೀಕರಣ ಪೂರ್ವಕವಾಗಿ ಇಲ್ಲಿ ಬ್ರಹ್ಮಕಲಶೋತ್ಸವ ಆಗಿದೆ. ತದನಂತರವಾಗಿ ಈ ಕ್ಷೇತ್ರದಲ್ಲಿ ನಮಗೆ ಮಕರ ಮಾಸದ ಚತುರ್ದಶಿಯಂದು ಧ್ವಜಾರೋಹಣ ಪೂರ್ವಕ, ತ್ರಯೋದಶಿಯಂದು ರಂಗಪೂಜೆ, ಹಾಗೆಯೇ 5 ದಿನ ಸಹ ಗೌಣೋತ್ಸವ ಈ ಕ್ಷೇತ್ರದಲ್ಲಿ ನಡೆಯುತ್ತಾ ಬರ್ತಾ ಇದೆ. ಶ್ರಾವಣ ಮಾಸದಲ್ಲಿ ಬರುವಂಥ ಎಲ್ಲ ಚೌತಿ ಹಬ್ಬ, ಅಷ್ಟಮಿ, ಹಾಗೆ ಇಲ್ಲಿ ತೆನೆ ಕಟ್ಟುವಂಥದ್ದು ಇದೆಲ್ಲ ನಡೆಯುತ್ತಾ ಕ್ರಮಬದ್ಧವಾದಂಥ ರೀತಿಯಲ್ಲಿ ಈ ಕ್ಷೇತ್ರದಲ್ಲಿ ಇಷ್ಟರವರೆಗೆ ನಡೆಯುತ್ತಾ ಬರ್ತಾ ಇದೆ. ತ್ರಿಕಾಲ ಪೂಜೆಯುಕ್ತವಾಗಿ ಅಲ್ಲದೆ ವಿಶೇಷವಾದಂಥ ಇಲ್ಲಿ ಹರಿಗೆ ವಿಷ್ಣು ಸಹಸ್ರನಾಮ ಹೋಮ, ವಿಷ್ಣು ಯಾಗ, ಅದೇ ರೀತಿಯಲ್ಲಿ ಇಲ್ಲಿ ತುಳಸಿ ಅರ್ಚನೆ, ಸಹಸ್ರನಾಮ ಅರ್ಚನೆ ಇದೆಲ್ಲ ನಡೆಯುತ್ತಾ ಇದೆ ಶ್ರಾವಣ ಮಾಸದಲ್ಲಿ. ಆ ಪ್ರಕಾರವಾಗಿ ಇಲ್ಲಿ ಪ್ರತಿ ವರ್ಷ ನಾವೆಲ್ಲ ನಮ್ಮ ಸಮಿತಿಯವರೆಲ್ಲ ಸೇರಿ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಒಂದು ಪೌರ್ಣಮಿಯ ದಿವಸ ಪ್ರತಿ ತಿಂಗಳು ಸತ್ಯನಾರಾಯಣ ವ್ರತಕಲ್ಪೋಕ್ತ ಪೂಜೆ ಅಂತ ಹಾಗೆ ಮಾಡಿಕೊಂಡು ಬಂದು ಆ ನಂತರವಾಗಿ ಮಧ್ಯಾಹ್ನದ ಒಂದು ಅನ್ನಪ್ರಸಾದದ ಸೇವೆಯು ಈಗ ಪ್ರಾರಂಭವಾಗಿದೆ. ಅದೇ ರೀತಿಯಲ್ಲಿ ಈಗ ಒಂದು ಅಭಿವೃದ್ಧಿಯ ಒಂದು ಇದರಲ್ಲಿ ಮುಂದುವರಿಯುತ್ತಾ ಉಂಟು. ಇದೇ ಫೆಬ್ರವರಿ 16ರಂದು ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆ ರೀತಿಯಿಂದ ಜನಪದದ ಒಂದು ಆಶ್ರಯದಿಂದ ಅದೇ ರೀತಿಯಲ್ಲಿ ಎಲ್ಲ ಭಕ್ತಾಭಿಮಾನಿಗಳು, ಗ್ರಾಮಸ್ಥರು, ಊರಿನವರು, ಪರ ಊರಿನವರು ಎಲ್ಲ ಸೇರಿ ಬಹಳ ವಿಜೃಂಭಣೆಯಿಂದ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವವನ್ನು ಮಾಡಿ ಈಗ ಒಂದು ಬ್ರಹ್ಮಕಲಶೋತ್ಸವದ ಒಂದು ವರ್ಷ ಇದು ನಮಗೆ. ಅದೇ ರೀತಿಯಲ್ಲಿ ದೃಢಕಲಶ ಆಗಿ ಮುಂದಕ್ಕೆ ಒಳ್ಳೆ ಬೆಳಗಬೇಕು. ಹಾಗೆ ಎಲ್ಲ ಸಮಿತಿಯವರದ್ದು ಹಾಗೂ ನಮ್ಮ ಎಲ್ಲ ಗ್ರಾಮಸ್ಥರು, ಪರ ಊರಿನವರು ಎಲ್ಲರೂ ಸೇರಿ ಭಜಕರೊಂದವರು ಇನ್ನೂ ಒಂದು ಒಳ್ಳೆಯ ಮುತುವರ್ಜಿಯಲ್ಲಿ ಈ ಕ್ಷೇತ್ರದಲ್ಲಿ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಈ ಕ್ಷೇತ್ರದ ಪ್ರಧಾನ ಸೇವಕರಾದಂಥ ಅರವಿಂದರ ಪೂಂಜರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಮೊನ್ನೆ ಬ್ರಹ್ಮಕಲಶೋತ್ಸವ ನಡೆಯಿತು. ಈಗ ಅವರ ವತಿಯಿಂದ ಈಗ ಅವರ ಯಜಮಾನತ್ವದಲ್ಲಿ ಇಂಥ ಒಂದು ಪರ್ವಕಾಲದ ಸಮಯೋಚಿತವಾದಂಥ ಒಂದು ಹಬ್ಬ ಹರಿದಿನಗಳು ಹಾಗೆ ಪೂಜಾ ವಿಧಿವಿಧಾನಗಳು ಎಲ್ಲ ಒಂದು ಚೆಂದ ಒಂದು ಒಳ್ಳೆಯ ರೀತಿಯಿಂದ ನಿರ್ವಿಘ್ನವಾಗಿ ಆ ದೇವರು ನಡೆಸ್ತಾ ಇದ್ದಾರೆ. ಮತ್ತು ಇಲ್ಲಿ ಒಂದು ಹರಕೆ ಹೊತ್ತವರು ಯಾವ ರೀತಿಯಲ್ಲಿಯೂ ಒಂದು ಪಾಪದ ಭಕ್ತರಿಗೆ ಬೇಕಾದಂಥ ದೇವರು ಇದು. ಯಾವ ಒಂದು ಸಣ್ಣ ಕಾಣಿಕೆಯಿಂದ ಆ ದೇವರು ಸಂತೃಪ್ತರಾಗಿ ಈ ಕ್ಷೇತ್ರದಲ್ಲಿ ಅವರ ಮನಸ್ಸಿನ ಅಭೀಷ್ಟವನ್ನು ನೆರವೇರಿಸಿದ ಉದಾಹರಣೆಗಳು ಬಹಳ ತುಂಬ ಇದೆ ಇಲ್ಲಿ. ಆದ್ದರಿಂದ ಈ ಕ್ಷೇತ್ರ ಇನ್ನೂ ಮುಂದಕ್ಕೂ ಒಂದು ಒಳ್ಳೆಯ ರೀತಿಯಿಂದ ಆ ಚಂದ್ರಾರ್ಕ ಪರ್ಯಂತ ತ್ರಿಕಾಲ ಪೂಜೆ ಮಾಡಿಕೊಂಡು ಆ ದೇವರು ಒಳ್ಳೆಯ ರೀತಿಯಿಂದ ಇರಬೇಕು, ಒಳ್ಳೆಯ ಒಂದು ಸಮಯುತವಾದ ಒಂದು ರೀತಿಯಲ್ಲಿ ಅನುಗ್ರಹ ಮಾಡುವಂತಹ ಶಕ್ತಿ ಈ ಸಾನ್ನಿಧ್ಯಕ್ಕೆ ಆ ಕಾಲ ಕರುಣಿಸಲಿ ಅಂತ ಹೇಳಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡು. ಕಮಲ ಪ್ರಿಯ ಕಮಲೇ ಕ್ಷಣ ಕಮಲಾಸನಹಿತ ಗರುಡ ಗಮನ ಶ್ರೀ ಕಮಲನಾಭನಿ ಪದ ಕಮಲ ಮೇ ಶರಣು ಕಮಲಾಸನಹಿತ ಗರುಡ ಗಮನ ಶ್ರೀ ಮುಲ್ಕಿಯ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಮುಲ್ಕಿಯ ಸಮಾಜ ಸುಧಾಕರಾದ ಮುಲ್ಕಿ ರಾಮಕೃಷ್ಣ ಅವರ ಸುಪುತ್ರ ಶ್ರೀ ಹರಿ ಪೂಂಜಾರವರು ಇಲ್ಲಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ, ಅವರ ಜೊತೆ ಶ್ರೀ ಪರಮೇಶ್ವರಮಯ್ಯ ಅಂಥೇಳಿ, ಆಮೇಲೆ ಶ್ರೀ ಮುದ್ದು ಆರ್ ಸಾಲಿಯನ್, ಅದೇ ರೀತಿ ಶ್ರೀ ಕೃಷ್ಣ ಆರ್ ಶೆಟ್ಟಿ, ಆಮೇಲೆ ರವಿ ಭಟ್ರು, ಇವರು 4 ಜನ ಅವರ ಆಡಳಿತ ಮಂಡಳಿ ಸದಸ್ಯರಾಗಿ,
ಆಮೇಲೆ ಊರಿನ ಪರವೂರಿನ ಎಲ್ಲ ಭಕ್ತ ವೃಂದದ ಒಂದು ಸಹಕಾರದೊಂದಿಗೆ ಬಹಳ ಒಳ್ಳೆಯ ರೀತಿಯ ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಂಡು ಶ್ರೀ ವಿಷ್ಣುಮೂರ್ತಿ ದೇವರ ಪುನರ್ ಪ್ರತಿಷ್ಠೆ ಮಾಡಿ ಬಹಳ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಡೆದಿದೆ. ನಮ್ಮ ಜಿಲ್ಲೆಯ ಎಲ್ಲ ಗಣ್ಯರು ಕೂಡ ಬಂದು, ಧರ್ಮಾಧಿಕಾರಿಯವರು ಶ್ರೀ ವೀರೇಂದ್ರ ಹೆಗ್ಡೆಯವರು ಕೂಡ ಬಂದು ಆ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಆಮೇಲೆ ನಾನು ಆ ಸಂದರ್ಭದಲ್ಲಿ ಈ ಊರಿನಲ್ಲಿ ಅಂದರೆ ದೇವಸ್ಥಾನ ಸುತ್ತಮುತ್ತ ತುಂಬ ಅಜೀರ್ಣವಾಗಿದ್ದ ಸ್ಥಳ ಆ ಬ್ರಹ್ಮ ಕಲಶೋತ್ಸವದ ನಂತರ ಇಡೀ ಈ ಪರಿಸರ ಬಹಳ ಒಳ್ಳೆಯ ರೀತಿಯಲ್ಲಿ ಅನೇಕ ಭಕ್ತಾದಿಗಳು ಇಲ್ಲೇ ಜಾಗ ತಗೊಂಡು ಮನೆ ಕಟ್ಟಿ ಇದೊಂದು ಒಳ್ಳೆಯ ಒಂದು ಊರಾಗಿ, ನಾಡಾಗಿ, ಪರಿಸರವಾಗಿ ಅಭಿವೃದ್ಧಿಗೊಂಡಿದೆ. ಅದೇ ರೀತಿ ಮೊನ್ನೆ ಫೆಬ್ರವರಿಯಲ್ಲಿ ನಡೆದಂಥ ಒಂದು ಬ್ರಹ್ಮಕಲಶೋತ್ಸವ, ಮುಖ್ಯವಾಗಿ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶೋತ್ಸವ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ, ಇಲ್ಲಿ ಇದರ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಶ್ರೀ ಹರಿ ಪೂಂಜಾರ್ ಅವರ ಸುಪುತ್ರ MH ಅರವಿಂದ್ ಪೂಂಜಾ ಅವರೊಬ್ಬ ಒಂದು ಬಹಳಷ್ಟು ಕನಸು ಕಾಣುವಂಥ ವ್ಯಕ್ತಿ. ಅಂದರೆ ಈ ದೇವಸ್ಥಾನದ ಪರಿಸರ ಹೇಗಿರಬೇಕು, ದೇವಸ್ಥಾನದ ಒಂದು ಭಕ್ತಾದಿಗಳು ಯಾವ ರೀತಿ ಇಲ್ಲಿ ಸೇವೆಯನ್ನು ನೀಡಬೇಕು, ಮತ್ತು ಅರ್ಚಕ ವೃಂದದವರು ಯಾವ ರೀತಿ ಇರಬೇಕು, ಎಲ್ಲ ರೀತಿಯಲ್ಲಿ ಕೂಡ ಆಲೋಚನೆ ಮಾಡಿಕೊಂಡು 2025 ಇದೇ ವರ್ಷ ಮೊನ್ನೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ಇಲ್ಲಿಯ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೀತು. ನಮ್ಮ ಬ್ರಹ್ಮಶ್ರೀ ಶಿಬಿರೂರು ಗೋಪಾಲಕೃಷ್ಣ ತಂತ್ರಿಯವರು, ಆಮೇಲೆ ಪ್ರಧಾನ ಅರ್ಚಕರಾದಂಥ ನಮ್ಮ ಹೇಗಿರುವ ಪಡಿಲಾರವರು ಅವರ ನೇತೃತ್ವದಲ್ಲಿ ಇಲ್ಲಿ ಬ್ರಹ್ಮಕಲಶೋತ್ಸವ ನಡೀತು. ಆಮೇಲೆ ಸಮಿತಿಯ ಸದಸ್ಯರಾಗಿ ಇಲ್ಲಿರುವಂಥ ನಮ್ಮ ಪ್ರವೀಣ್ ಕೋಟ್ಯಾನ್ರು, ಕೃಷ್ಣ ಶೆಟ್ಟರವರು ಇದ್ದಾರೆ, ಸುರೇಶ್ ರಾವ್ ಅವರು, ಆಮೇಲೆ ಇಲ್ಲಿ ಲಕ್ಷ್ಮಣ್ ಸುವರ್ಣರವರು ಎಲ್ಲ ಸೇರಿ ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ವಾರದ ಬ್ರಹ್ಮಕಲಶೋತ್ಸವ ನಡೀತು. ಈ ಒಂದು ಬ್ರಹ್ಮಕಲಶೋತ್ಸವ ಇಡೀ ಮುಲ್ಕಿ ಮಾಗಣೆಗೆ ಒಂದು ಮಾದರಿಯಾದಂಥ ಬ್ರಹ್ಮಕಲಶೋತ್ಸವ ಆಯಿತು. ಅದರಿಂದಾಗಿ ಈ ಒಂದು ಕ್ಷೇತ್ರ ಇವತ್ತು ಬಹಳಷ್ಟು ಬೆಳಗಲಿಕ್ಕೆ ಮುಖ್ಯ ಕಾರಣ ಇಲ್ಲಿ ಆಡಳಿತ ಮಂಡಳಿ, ಮುಖ್ಯವಾಗಿ ಶ್ರೀಯುತ ಅರವಿಂದ್ ಪೂಂಜಾರ್ ಅವರ ಒಂದು ಯಾವ ರೀತಿಯ ಒಂದು ಕೆಲಸ ಇದೆ ಅಂತ ನಾವು ನೋಡುವಾಗಲೇ ಗೊತ್ತಾಗುತ್ತೆ. ಇಲ್ಲಿ ಆ ನಾಯರಕೆರೆ ಅಭಿವೃದ್ಧಿಪಡಿಸುವುದು ಸುಮಾರು 1 ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸರ್ಕಾರದಿಂದ ಕೂಡ ಸಹಾಯನ ಪಡ್ಕೊಂಡಿದ್ದಾರೆ. ಅದರಿಂದಾಗಿ ಇಡೀ ಹರಿಹರ ಕ್ಷೇತ್ರ, ಈ ಕ್ಷೇತ್ರದ ಒಂದು ಪರಿಸರ ಅಷ್ಟು ಚೆನ್ನಾಗಿದೆ. ಅನೇಕ ಊರುಗಳಿಂದ ಇಲ್ಲಿ ಭಕ್ತಾದಿಗಳು ಬರ್ತಾರೆ. ಈಗಾಗಲೇ ಪ್ರಧಾನ ಅರ್ಚಕರು ಹೇಳಿದಾಗೆ ಇಲ್ಲಿ ಯಾರಾದರೂ ಬಂದು ಬೇಡಿಕೊಂಡು ಹೋದಾಗ ಅವರ ಕೆಲಸಗಳು, ಅವರ ವಿಘ್ನಗಳು ದೂರಾಗಿ ಅವರು ಎಣಿಸಿದ ಕೆಲಸಗಳು ನೆರವೇರುವಂಥ ಒಂದು ವ್ಯವಸ್ಥೆ ಇಲ್ಲಿದೆ. ಊರ ಪರವೂರ ಭಕ್ತರನ್ನ ಹೊಂದಿರುವ ಶ್ರೀ ಹರಿಹರ ಕ್ಷೇತ್ರ ನಂಬಿದ ಭಕ್ತರ ಬಾಳಿನಲ್ಲಿ ಕಾಮಧೇನು ಎನ್ನಬಹುದು. ಶ್ರೀ ಕ್ಷೇತ್ರದ ವಿಷ್ಣುಮೂರ್ತಿ ಹಾಗೂ ಈಶ್ವರ ದೇವರ ಸರ್ವರ ಬಾಳಲ್ಲಿ ಬೆಳಕು ಚೆಲ್ಲಲಿ. ಪರಮಾತ್ಮ ಪರಮಾಣು ರೂಪ ಶ್ರೀ ತಿರುವೆಂಕಟಗಿರಿ ದೇವ ಶರಣು ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣನಿ ಶ್ರೀಪಾದಮೇ ಶರಣು ಶ್ರೀಮನ್ನಾರಾಯಣ ಶ್ರೀಮನ್ನಾರಾಯಣ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ನಿರಂತರ ಗೋಲ್ಡ್ ಡಿವೈನ್ ಪೂಜಾ ಆಯಿಲ್. ಬೆಳಕಿನ ಸಂತೋಷ ಸದಾ ಇರಲಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ ರವರ ಡಬಲ್ ಸ್ಟಾರ್ ಹಾಗೂ ಸಂತೋಷ್ ಕುಚಲಕ್ಕಿ ಮತ್ತು ಅವಲಕ್ಕಿ. ಕೆಸಿಗಿ ಆರೋಗ್ಯ ಎಂದೆಂದೂ ಪರಿಶುದ್ಧವಾದ ಕೆಸಿ ಅಗ್ಮಾರ್ಕ್ ಹಸುವಿನ ತುಪ್ಪ. ತಾಮ್ರಗೌಡ ಮನೆ ಮತ್ತು ಪೂಜಾ ಸಾಮಗ್ರಿಗಳ ಶುದ್ಧತೆಗೆ